ನಮಸ್ಕಾರ ಫ್ರೆಂಡ್ಸ್, ಈ ಕತೆ ಏನಾದರೂ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಫ್ರೆಂಡ್. ಅಮರ ಶಿಲ್ಪಿ ಜಕಣಾಚಾರ್ಯರ ಕತೆ. ಹುಟ್ಟಿದ ಊರು ಕೈದಾಳ. ಕೈದಾಳದ ಮೊದಲನ ಊರು ಹೆಸರು. ಕೈದಾಳ ಊರು ಅಂತ ಏನಕ್ಕೆ ಬಂತು ಅಂದರೆ, ಕೈದಾಳ ಕೈಯನ್ನು ಒಂದು ಕಳೆದುಕೊಂಡಿರುತ್ತಾರೆ. ಆಗ ಕೈ ಬರುತ್ತದೆ. ಆಗ ಆ ಊರಿನಲ್ಲಿ ಕೈದಾಳ ಅಂತೇಳಿ ಹೆಸರುವಾಸಿ ಆಗುತ್ತದೆ. ಜಕಣಾಚಾರ್ಯರು ಹುಟ್ಟಿದ ಊರು ಜಗಣಾಟಿ ಪಟ್ಟಣ. 800 ವರ್ಷಗಳ ಹಿಂದೆ ಈ ಕಿಡಿಗಾಡಿ ಪಟ್ಟಣದ ಪಾಳೆಗಾರ ಒಬ್ಬ ಬಾಚಿದಾರನು ಇರುತ್ತಾನೆ. ಕೈದಾಳದಲ್ಲಿ ವಿಷ್ಣು ದೇವಸ್ಥಾನವೊಂದು ಇದೆ. ಆ ದೇವಸ್ಥಾನದ ಆಭರಣ ಒಂದು ಕೀಡಾಂಗ ಆಗಿರುತ್ತದೆ. ಪಾಳೆಗಾರರು ಏನು ಮಾಡುತ್ತಿದ್ದರೆಂದರೆ, ಜಕಣಾಚಾರ್ಯ ಅವರು ಶಿಲ್ಪಕಲೆಗಳನ್ನು ಕೆತ್ತನೆ ಮಾಡುತ್ತಾ ಇರುತ್ತಾರೆ. ಆದರೆ ವರ್ಷ 2 ವರ್ಷ 4-5 ವರ್ಷಗಳೇ ಆಗಿಬಿಡುತ್ತದೆ. ಆಗ ಅವರ ಹೆಂಡತಿ ಹೇಳುತ್ತಾಳೆ, ನೀವು ಈ ಥರ ಶಿಲ್ಪಕಲೆಗಳನ್ನು ಮಾಡುವುದು ಬಿಟ್ಟು ಬಿಡಿ, ಬೇರೆ ಏನಾದರೂ ಮಾಡಿ ಅಂತ ಹೇಳುತ್ತಾಳೆ. ಆದರೆ ಜಕಣಾಚಾರ್ಯರು, ನಾನು ಕಲ್ತಿರೋದು ಬಿಡೋದಿಕ್ಕೆ ಆಗುವುದಿಲ್ಲ, ನಾನು ಶಿಲ್ಪಕಲೆಯನ್ನು, ಅದು ನಾನು ಕಲ್ತಿರೋ ವಿದ್ಯೆ, ನಾನು ಬಿಡುವುದಿಲ್ಲ ಅಂತ ಹೇಳಿ ಅವರು ಬೇರೆ ಊರಿಗೆ ಹೋಗುತ್ತಾರೆ. ಆದರೆ ಹೆಂಡತಿ ಹೇಳುತ್ತಾಳೆ, ಬೇಡ, ಮನೆಯಲ್ಲೇ ಇರಿ, ಈ ಕೆಲಸವನ್ನು ಬಿಟ್ಟು ಬಿಡಿ ಅಂತ ಎಷ್ಟೋ ಹೇಳುತ್ತಾಳೆ. ಎಷ್ಟೇ ಹೇಳಿದರೂ ಕೇಳುವುದೇ ಇಲ್ಲ ಜಕಣಾಚಾರ್ಯ ಅವರು. ಆಗ ಹೇಳಿದ ಮೇಲೆ ಅವರು ಸೋಮನಾಥಪುರಕ್ಕೆ ಬರುತ್ತಾರೆ. ಆ ಸೋಮನಾಥಪುರದಲ್ಲಿ ಶಿಲ್ಪಕಲೆಗಳನ್ನು ಕೆತ್ತನೆ ಮಾಡುತ್ತಾ ಇರುತ್ತಾರೆ. ಅಲ್ಲಿ ಮಾಡಿದ್ದು ನೋಡಿ ಅಲ್ಲಿ ಕೇಳುತ್ತಾನೆ. ಅವರು ಹೇಳುತ್ತಾರೆ, ನನಗೆ ಏನಾದರೂ ಕೆಲಸವನ್ನು ಕೊಡಿ ಸ್ವಾಮಿ ಅಂತ ಕೇಳುತ್ತಾರೆ. ಅಲ್ಲಿ ಸೋಮನಾಥಪುರದಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟುತ್ತಾ ಇರುತ್ತಾರೆ. ಆಗ ನೀನು ಕೆಲಸ ಮಾಡುತ್ತೀಯಾ ಅಂತ ಹೇಳಿ ಸಣ್ಣ ಪುಟ್ಟ ಕೆಲಸವನ್ನು ಕೊಡುತ್ತಾರೆ. ಆಚಾರ್ಯರು ಅಲ್ಲಿ ಶಿಲ್ಪಕಲೆಗಳನ್ನು ಮಾಡಿದ್ದು ನೋಡಿ, ಸೋಮನಾಥಪುರದಲ್ಲಿ ಅಲ್ಲಿ ಕೆತ್ತನೆ ಮಾಡಿದ್ದು ನೋಡಿ ಅವರಿಗೆ ಆಶ್ಚರ್ಯ ಆಗುತ್ತದೆ. ಎಷ್ಟು ಚೆನ್ನಾಗಿ ಸಣ್ಣ ಪುಟ್ಟದಲ್ಲೇ ಎಷ್ಟು ಚೆನ್ನಾಗಿ ಕೆತ್ತನೆಯನ್ನು ಮಾಡಿದ್ದಾನೆ ಅಂತ ಹೇಳಿ ಅಲ್ಲಿ ಬಂದಿರತಕ್ಕಂಥವರೆಲ್ಲ ಸೇರಿ ಸೋಮನಾಥಪುರದಲ್ಲಿ ಕೊಟ್ಟು ಬಿಡುತ್ತಾರೆ. ಎಲ್ಲವನ್ನು ನೀವೇ ಮಾಡಿ ಅಂತ ಹೇಳಿ ಸಂಪೂರ್ಣ ದೇವಸ್ಥಾನವನ್ನು ಜಕಣಾಚಾರ್ಯರಿಗೆ ಒಪ್ಪಿಸುತ್ತಾರೆ. ಆಗ ಅವರ ಹೆಂಡತಿ ಛಾಯಾ ಇರುತ್ತಾಳೆ. ಆ ಛಾಯಾಗೆ 15 ವರ್ಷಗಳೇ ಆಗಿ ಹೋಗುತ್ತದೆ ಜಕಣಾಚಾರ್ಯರು ಮನೆಗೆ ಹೋಗೋದಕ್ಕೆ. ಆಗ ಬರೋವಾಗ ಗರ್ಭಿಣಿ ಆಗಿರ್ತಾಳೆ. ಆಗ ಒಂದು ಗಂಡು ಮಗುಗೆ ಜನ್ಮವನ್ನು ನೀಡುತ್ತಾಳೆ ಛಾಯಾದೇವಿ. ಈ ಥರ ಜಕಣಾಚಾರ್ಯರು ಒಂದು ಕಡೆ ಶಿಲ್ಪಕೆತ್ತನೆ ಮಾಡಲು ಹೋದಾಗ 10 ವರ್ಷ 15 ವರ್ಷಗಳೇ ಆಗಿ ಬಿಡುತ್ತಿತ್ತು. ಒಂದೊಂದು ದೇವಸ್ಥಾನವು ಸಂಪೂರ್ಣ ಮಾಡಲು 10-15 ವರ್ಷಗಳೇ ಕಳೆದು ಬಿಡುತ್ತಿತ್ತು. ದೇವಸ್ಥಾನ ಎಲ್ಲ ಮುಗಿದ ಮೇಲೆ ಆಗ ಹಳೇಬೀಡಿನ ದೇವಸ್ಥಾನದಲ್ಲಿ ಈ ಥರ ಮಾಡಬೇಕು ಅಂತ ಜಕಣಾಚಾರ್ಯರಿಗೆ ಒಪ್ಪಿಸುತ್ತಾರೆ. ನೀವು ತುಂಬ ಚೆನ್ನಾಗಿ ಕೆಲಸವನ್ನು ಮಾಡುತ್ತೀರಾ ಅಂತ ಹೇಳಿ ಜಕಣಾಚಾರ್ಯರಿಗೆ ಆಗ ಒಪ್ಪಿಸುತ್ತಾರೆ ಹಳೇಬೀಡಿನಲ್ಲಿ ಕೆಲಸ ಮಾಡಬೇಕು ಅಂತ. ಅವರು ಅಷ್ಟು ಕಲೆಯಾಗಿ ಅಷ್ಟು ಸುಂದರವಾಗಿ ಹಳೇಬೀಡನ್ನು ಶಿಲ್ಪಕಲೆಗಳನ್ನು ಕೆತ್ತನೆಯನ್ನು ಮಾಡುತ್ತಿದ್ದರು. ಇಲ್ಲಿ 15 ವರ್ಷ ಆದರೆ ಸೋಮನಾಥಪುರದಲ್ಲಿ ಹಳೇಬೀಡನ್ನು ಕೆತ್ತನೆ ಮಾಡಲು 18 ವರ್ಷಗಳೇ ಕಳೆದವು. ಆಗ ಮಗನು ದೊಡ್ಡವನು ಆದನು. ಅಷ್ಟು ವರ್ಷ ಮನೆಯೆಲ್ಲ ಬಿಟ್ಟು ಈ ಥರ ಶಿಲ್ಪಕಲೆಗಳನ್ನು ಮಾಡಿಕೊಂಡು ಬಂದರು ಜಕಣಾಚಾರ್ಯ ಅವರು. ಮಗನನ್ನು ನೋಡಿರೋದೇ ಇಲ್ಲ. ಶಿಲ್ಪಕಲೆಗಳನ್ನು ಮಾಡಿಕೊಂಡು ಬೇಲೂರಿನಲ್ಲಿ ವಿಷ್ಣುರಾಜರು ಅಂತ ಹೇಳಿ ಅಲ್ಲಿ ಕೆತ್ತನೆ ಮಾಡುತ್ತಿದ್ದುದು ನೋಡಿ ಆಗ ಜಕಣಾಚಾರ್ಯರನ್ನು ಕರೆಯುತ್ತಾರೆ.
ಎಷ್ಟು ಅದ್ಭುತವಾಗಿ, ಎಷ್ಟು ಸುಂದರವಾಗಿ, ಎಷ್ಟು ಚೆನ್ನಾಗಿ ಮಾಡಿದ್ದೀಯಾ. ನೀನು ನಮ್ಮ ಊರಿನಲ್ಲಿ ಏನಾದರೂ ಮಾಡಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳುತ್ತಾರೆ. ಆಗ ಜಘನಾಚಾರ್ಯರಿದ ಮೇಲೆ ಅವರು ಹೇಳುತ್ತಾರೆ, ಯಾರು ಮುಂದೆ ಕಟ್ಟಿರಬಾರದು ಆ ಥರ ಕಟ್ಟಬೇಕು, ನೀನು ಯಾರು ಹಿಂದೇನೂ ಕಟ್ಟಬಾರದು ಆ ಥರ ಕಟ್ಟಬೇಕು, ಆ ಥರ ಕೆತ್ತನೆಗಳನ್ನು ಮಾಡಬೇಕು, ಅಷ್ಟು ಸುಂದರವಾಗಿ ಇರಬೇಕು ಅಂತ ವಿಷ್ಣುರಾಜರವರು ಹೇಳುತ್ತಾರೆ ಜಘನಾಚಾರ್ಯರವರಿಗೆ. ಆ ಥರ ಹೇಳಿದ ಮೇಲೆ ಆಗ ಆಯಿತು ಅಂತ ಹೇಳುತ್ತಾನೆ. ಆದರೆ ಹಿಂದೆ ಕಟ್ಟಬಾರದು, ಮುಂದೆ ಯಾರು ನೋಡಬಾರದು ಅಂತ ಹೇಳಿ, ಯಾರು ಕಟ್ಟದೇ ಇರೋದಕ್ಕಾಗೋದಿಲ್ಲ ಸ್ವಾಮಿ, ಯಾರನ್ನಾದರೂ ನನಗಿಂತ ಇನ್ನೂ ಇದ್ದಾರೆ ಶಿಲ್ಪಕಲೆಯವರು, ಅವರನ್ನು ಕರೆದು ಕೇಳಿ ಅಂತ ಹೇಳಿ ಆ ವಿಷ್ಣುರಾಜರವರಿಗೆ ಹೇಳುತ್ತಾನೆ. ಆಗ ಹೇಳಿದ ಮೇಲೆ ಅಲ್ಲಿ ಶಿಲ್ಪಕಲೆ ಮಾಡೋರನ್ನು ಕರೆದು ಕೇಳುತ್ತಾರೆ ರಾಜರು. ಆಗ ಕೇಳಿದ ಮೇಲೆ ಯಾರು ಹಿಂದೆ ಕಟ್ಟಬಾರದು ಅಂತ ಹೇಳಿದರೆ, ನಮಗಿಂತ ಇನ್ನು ಯಾರಾದರೂ ಚೆನ್ನಾಗಿ ಬಂದು ಕಟ್ಟಬಹುದು, ಈ ಥರ ಕಟ್ಟಲು ನನಗೆ ಸಾಧ್ಯವಿಲ್ಲ ಅಂತ ಹೇಳಿ ಅವರು ಹೊರಟು ಹೋಗುತ್ತಾರೆ. ಆಗ ಹೊರಟು ಹೋದ ಮೇಲೆ ಇವರು ಚಾಕಾಚಾರ್ಯರು ಒಪ್ಪಿಕೊಳ್ಳುತ್ತಾರೆ. ಮೇಲೆ ನಾನು ಮಾಡಿಕೊಡುತ್ತೇನೆ ಅಂತ ಹೇಳಿ ಆಗ ಬೇಲೂರು ಹಳೆಬೀಡಿನಲ್ಲಿ ಶಿಲ್ಪಕಲೆಗಳನ್ನು ಆಗ ದೇವಸ್ಥಾನ ನಿರ್ಮಾಣ ಮಾಡುತ್ತಾರೆ ಜಘನಾಚಾರ್ಯರವರು. ಆಗ ಮಾಡಿದ ಮೇಲೆ ಮಗನನ್ನು ನೋಡಿರೋದೇ ಇಲ್ಲ. ಆ ದೇವರ ಕಾರ್ಯವನ್ನು ಮಾಡಿಕೊಂಡು ಶಿಲ್ಪಕಲೆಗಳನ್ನು ಮಾಡಿಕೊಂಡು ಇದ್ದು ಬಿಡುತ್ತಾರೆ. 20 ವರ್ಷಗಳೇ ಕಳೆದು ಹೋಗಿರುತ್ತದೆ. ಆಗ ಆ ತಾಯಿ ಛಾಯಾ ಮನೆಯಲ್ಲಿ ಇರುತ್ತಾಳೆ. ಆಗ ಮಗ ದೊಡ್ಡವನಾಗಿರುತ್ತಾನೆ. ಮಗನಿಗೆ ಜಘನಾಚಾರ್ಯ ಅಂತೇಳಿ ಹೆಸರನ್ನು ಇಟ್ಟಿರ್ತಾಳೆ. ಆಗ ಜಘನಾಚಾರ್ಯ ಅಂತೇಳಿ ಹೆಸರನ್ನಿಟ್ಟಿರುವಾಗ ಮಕ್ಕಳ ಜೊತೆ ಆಟವನ್ನು ಆಡುತ್ತಾ ಇರುತ್ತಾನೆ. ನಿಮ್ಮ ತಂದೆ ಎಲ್ಲಿದ್ದಾರೋ, ಎಲ್ಲಿ ಹೋಗಿದ್ದಾರೋ, ನಿಮ್ಮನ್ನು ಬಿಟ್ಟು ಹೊರಟೋಗಿದ್ದಾನಲ್ಲ ಅಂತೇಳಿ ಮಕ್ಕಳೆಲ್ಲ ಆಟ ಆಡುವಾಗ ರೇಗಿಸುತ್ತಿದ್ದರು. ಅದನ್ನು ನೋಡಿ ಕೋಪ ಮಾಡಿಕೊಂಡು ಜಘನಾಚಾರ್ಯರು ತಾಯಿಯನ್ನು ಕೇಳುತ್ತಾರೆ. ತಾಯಿಯನ್ನು ಕೇಳಿ, ಅಮ್ಮ, ನಮ್ಮ ತಂದೆ ಎಲ್ಲೂ ಹೋದರು, ನಾನು ಕರೆದುಕೊಂಡು ಬರುತ್ತೇನೆ ಅಂತ ಹೇಳಿದನು. ಇಲ್ಲ ಅಪ್ಪ, ನಿಮ್ಮ ತಂದೆ ಮನೆಯಲ್ಲಿ ಇರು ಅಂತ ಹೇಳಿದರು. ನಾನು ಶಿಲ್ಪಕಲೆಗಳನ್ನು ಕೆತ್ತನೆ ಮಾಡಲು ನಾನು ಅದನ್ನೇ ಮಾಡುತ್ತೇನೆ. ನನಗೆ ಅದು ಮನೆ ಮಠ ಏನೂ ಬೇಡ, ನನಗೆ ಆ ಕೆತ್ತನೆ ಮಾಡಿಕೊಂಡು ಇರುತ್ತೇನೆ, ಅದು ನನ್ನ ವೃತ್ತಿ ಅಂತ ಹೇಳಿ ನಿಮ್ಮಪ್ಪ ಮನೆ ಬಿಟ್ಟು ಹೊರಟು ಹೋದರು ಅಂತ ಹೇಳುತ್ತಾಳೆ ತಾಯಿ ಮಗನಿಗೆ, ಜಘನಾಚಾರ್ಯನಿಗೆ. ಆಗ ಹೇಳಿದ ಮೇಲೆ, ಇಲ್ಲ ಅಮ್ಮ, ನಾನು ನಮ್ಮ ತಂದೆಯವರನ್ನು ಕರೆದುಕೊಂಡು ಬರುತ್ತೇನೆ ಅಂತೇಳಿ ತಾಯಿಯ ಆಶೀರ್ವಾದವನ್ನು ತಗೊಂಡು ಹೋಗುತ್ತಾನೆ ಜಘನಾಚಾರ್ಯ ಅವರ ತಂದೆಯನ್ನು ಹುಡುಕಿಕೊಂಡು. ಅಲ್ಲಿ ಬೇಲೂರಿನಲ್ಲಿ ಶಿಲ್ಪಕಲೆಗಳನ್ನು ಕೆತ್ತನೆ ಮಾಡಿರೋದು ನೋಡಿ ಆ ದೇವಸ್ಥಾನದಲ್ಲಿ ಒಬ್ಬ ಸೇವಕರನ್ನು ಇಟ್ಟಿರುತ್ತಾರೆ. ಅಲ್ಲಿ ಯಾರನ್ನು ಬಿಡಬಾರದು ಅಂತ ಹೇಳಿ ಇಟ್ಟಿರುತ್ತಾರೆ. ಆದರೆ ಆಗ ಜಘನಾಚಾರ್ಯರು, ನಾನು ಇದನ್ನು ನೋಡಲೇಬೇಕು ಅಂತ ಹೇಳುತ್ತಾನೆ. ಇಲ್ಲ ಅಪ್ಪ, ಬಿಡೋದಕ್ಕೆ ಆಗೋದಿಲ್ಲ, ಒಳಗಡೆ ಕೆಲಸವನ್ನು ನಡೀತಾ ಇದೆ, ಕೆತ್ತನೆಯನ್ನು ಮಾಡುತ್ತಿದ್ದಾರೆ, ದೇವಸ್ಥಾನ ನಿರ್ಮಾಣ ಮಾಡುವಾಗ ಆ ಥರ ಎಲ್ಲ ಬಿಡೋದಿಲ್ಲ ಅಂತ ಹೇಳುತ್ತಾರೆ. ನೀವು ವಿಷ್ಣುರಾಜರು ಇದ್ದಾರೆ, ಅವರನ್ನು ಕೇಳಿಕೊಂಡು ಬನ್ನಿ ಅಂತ ಹೇಳಿ ಕಳಿಸುತ್ತಾನೆ ಅಲ್ಲಿರ್ತಕ್ಕಂಥ ಮಾಲೀಕ. ಆಗ ಹೇಳಿ ಕಳಿಸಿದ ಮೇಲೆ ಅಲ್ಲಿ ವಿಷ್ಣು ಮತ್ತು ಆ ರಾಜರನ್ನು ಹೋಗಿ ಕೇಳುತ್ತಾರೆ. ವಿಷ್ಣು ರಾಜರನ್ನು ಹೋಗಿ, ನಾನು ಆ ದೇವಸ್ಥಾನ ಒಳಗಡೆ ಹೋಗಬೇಕು, ಆ ಶಿಲ್ಪಕಲೆಗಳನ್ನು ಯಾರು ಮಾಡುತ್ತಿದ್ದಾರೆ ಅಂತ ನೋಡಬೇಕು, ಎಷ್ಟು ಸುಂದರವಾಗಿ ಎಷ್ಟು ಚೆನ್ನಾಗಿ ಕೆತ್ತನೆಯನ್ನು ಮಾಡಿದ್ದಾರೆ, ನಾನು ಹೋಗಲೇಬೇಕು ಅಂತ ಹೇಳಿ ಹಠ ಮಾಡುತ್ತಾನೆ. ಆಗ ಚಿಕ್ಕ ಬಾಲಕನೇ ಅಲ್ಲ, ಹೋಗಲಿ ಬಿಡು, ನೋಡ್ಕೊಂಡು ಬರಲಿ ಅಂತೇಳಿ ಒಳಗಡೆಯನ್ನು ಬಿಡುತ್ತಾರೆ. ಆಗ ಶಿಲ್ಪಕಲೆಗಳನ್ನು ಕೆತ್ತನೆಗಳನ್ನು ನೋಡಿ
ಅವರ ತಂದೆ ಮಾಡಿದ್ದು ಅಂತ ಹೇಳಿ ತುಂಬ ಖುಷಿ ಪಡುತ್ತಾನೆ. ಅದೆಲ್ಲ ನೋಡಿ ತುಂಬ ಆಶ್ಚರ್ಯ ಆಗುತ್ತಾನೆ ಡಂಕನಾಚಾರ್ಯ. ಆಗ ನಮ್ಮ ತಂದೆ ಇಷ್ಟು ಕಲೆಗಾರನು ಅಂತ ಹೇಳಿ ಗೊತ್ತಾಗುತ್ತದೆ. ಡಂಕನಾಚಾರ್ಯರು ಆಗ ಅಂತೇಳಿ ತಾಯಿಗೆ ಮಾತು ಕೊಟ್ಟು ಬಂದಿರುತ್ತಾನೆ. ಅಲ್ಲಿ ವಿಷ್ಣುರಾಜರನ್ನು ಕೇಳುತ್ತಾನೆ. ಆಗ ಅವರ ತಂದೆ ಯಾರು ಅಂತ ಗೊತ್ತಿರುವುದೇ ಇಲ್ಲ ಡಂಕನಾಚಾರ್ಯರಿಗೆ. ನನ್ನ ಮಗನ್ಯಾರು ಅಂತೇಳಿ ಜಾಕರ್ಣಾಚಾರ್ಯ ಅವರಿಗೆ ಗೊತ್ತಿರುವುದಿಲ್ಲ. ಆಗ ಗೊತ್ತಿಲ್ಲದ ಮೇಲೆ ಯಾರು ಅಂತ ಗೊತ್ತಿರುವುದೇ ಇಲ್ಲ. ಆ ಶಿಲ್ಪಕಲೆಗಳನ್ನು ನೋಡಿ ಮಗನು ತುಂಬ ಖುಷಿ ಪಡುತ್ತಾನೆ. ಚೆನ್ನಕೇಶವ ದೇವಸ್ಥಾನದಲ್ಲಿ ಆಗ ಕೆತ್ತನೆಯನ್ನು ಮಾಡಿ ಅಲ್ಲಿ ಇಡಬೇಕು ಅಂತ ಹೇಳುತ್ತಾರೆ. ಆಗ ಡಂಕನಾಚಾರ್ಯ ನೋಡಿಬಿಟ್ಟು ಹೇಳುತ್ತಾನೆ, ಇಲ್ಲಿ ಅಮಂಗಳ ಆಗುತ್ತದೆ, ಕೆನ್ನೆ ಆವಾಗ ಇಡಬಾರದು ಅಂತ ಹೇಳುತ್ತಾನೆ. ಆದರೆ ಏನಕ್ಕೆ ಇಡಬಾರದು ಅಂತ ಕೇಳುತ್ತಾರೆ ವಿಷ್ಣು ಅವರು. ಆಗ ಕೇಳಿದ ಮೇಲೆ ಅಲ್ಲಿ ಅವರ ತಂದೆ ಬರುತ್ತಾರೆ. ಅವರ ತಂದೆ ಬಂದ ಮೇಲೆ ತಂದೆ ಮಗನ್ಯಾರು, ಮಗನಿಗೆ ತಂದೆ ಯಾರು ಅಂತ ಗೊತ್ತಿರುವುದೇ ಇಲ್ಲ. ಈ ಹುಡುಗ ಯಾರೋ ಗೊತ್ತಿಲ್ಲ, ಈ ಹುಡುಗ ನೋಡಿ ಅಮಂಗಳ ಆಗಿದೆ, ಚೆನ್ನಕೇಶವ ಸ್ವಾಮಿ ದೇವಸ್ಥಾನವನ್ನು ಇಡಬಾರದು ಅಂತ ಹೇಳುತ್ತಾ ಇದ್ದಾನೆ ಅಂತ ಹೇಳುತ್ತಾರೆ. ಆಗ ಹೇಳಿದ ಮೇಲೆ ಇಷ್ಟು 20 ವರ್ಷಗಳಿಂದ ನಾನಿಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದೇನೆ, ಏನೂ ಇಲ್ಲ, ಅಮಂಗಳ ಆಗುವುದಿಲ್ಲ ಅಂತ ಹೇಳುತ್ತಾರೆ ಅವರ ತಂದೆ. ಆದರೆ ಹೇಳಿದರೂ ಕೇಳೋದೇ ಇಲ್ಲ. ಆ ಥರ ಏನಾದರೂ ಆದರೆ ನಾನು ಕೈಯನ್ನು ಕತ್ತರಿಸಿಕೊಳ್ಳುತ್ತೇನೆ ಅಂತ ಹೇಳುತ್ತಾನೆ ತಂದೆ. ಆಗ ಇಲ್ಲಿ ಗಂಧದ ಮರಗಳನ್ನು ತಂದು ಕೆತ್ತನೆಯನ್ನು ಮಾಡಿ ಸಂಪೂರ್ಣ ಮುಚ್ಚಿಬಿಡಿ, ಆಗ ಗೊತ್ತಾಗುತ್ತದೆ ಅಂತ ಹೇಳುತ್ತಾನೆ. ಆಗ ಶ್ರೀಗಂಧದ ಮರಗಳನ್ನು ತಂದು ಚೆನ್ನಕೇಶವ ಸ್ವಾಮಿ ದೇವಸ್ಥಾನವನ್ನು ಕೆತ್ತನೆ ಮಾಡಿರೋದು ನೋಡಿ ಅಲ್ಲಿ ಎಲ್ಲ ಸಂಪೂರ್ಣವಾಗಿ ಮುಚ್ಚುತ್ತಾರೆ. ಒಳಗಡೆ ಎಲ್ಲ ದೇವಸ್ಥಾನದಲ್ಲೂ ಎಲ್ಲ ದೇವಸ್ಥಾನ ಒಳಗಡೆನೂ ಆ ಕೆತ್ತನೆಗಳನ್ನು ಮಾಡಿರುತ್ತಾರೆ. ಅಲ್ಲಿ ಆಗ ಆ ಶ್ರೀಗಂಧದ ಮರಗಳನ್ನು ಇಟ್ಟು ಮುಚ್ಚಲನ್ನು ಹಾಕಿರುತ್ತಾರೆ. ಆಗ ಮಾಡಿದಾಗ ಅಲ್ಲಿ ಎಲ್ಲ ಕಡೆನೂ 3 ದಿವಸ ಬಿಟ್ಟು ಬಂದು ನೋಡಿದರೆ ಎಲ್ಲ ಒಣಗಿ ಹೋಗಿರುತ್ತದೆ. ಆದರೆ ಮುಖದತ್ರ ಮಾತ್ರ ಹಾಗೆ ತೇವವಾಗಿ ಎಲ್ಲ ಕಡೆನೂ ಮರ ಒಣಗಿದೆ, ಆದರೆ ಮುಖದಲ್ಲಿ ತಲೆ ಮೇಲೆ ಮಾತ್ರ ಹಾಗೆ ಇದೆಯಲ್ಲ ಅಂತ ಹೇಳಿ ಆಗ ನೋಡುತ್ತಾರೆ. ಅಲ್ಲಿ ಕಪ್ಪೆ ಮತ್ತು ಮಣ್ಣು ನೀರು ಇರುತ್ತದೆ. ಆಗ ಮಗನು ಒಡೆಯುತ್ತಾನೆ. ಆಗ ಒಡೆದಾಗ ಅದು ಈಚೆ ಬರುತ್ತದೆ. ಆಗ ನೋಡಿದರೆ ಅವಮಂಗಳ ಆಗಿದೆ ಅಂತ ಗೊತ್ತಾಗುತ್ತದೆ. ಆಗ ಅವರ ತಂದೆ ಮಾತಿಗೆ ತಪ್ಪುವುದಿಲ್ಲ ಅಂತ ಹೇಳಿ ಆಗ ಕೈಯನ್ನು ಕತ್ತರಿಸಿಕೊಳ್ಳುತ್ತಾನೆ. ಆಗ ಕೈ ಕತ್ತರಿಸಿಕೊಂಡ ಮೇಲೆ ಹೇಳುತ್ತಾನೆ. ಆಗ ರಾಜರು ವಿಷ್ಣುವರ್ಧನವರು ಕೇಳುತ್ತಾರೆ, ನೀನು ಯಾರು, ಎಲ್ಲಿಂದ ಬಂದೆ, ಹೇಗೆ ಇದೆಲ್ಲ ಗೊತ್ತು? ಇಷ್ಟು ವರ್ಷ 20 ವರ್ಷದಿಂದ ಇವರು ಕೆಲಸ ಮಾಡಿಕೊಂಡು ಬಂದರು, ಅವರಿಗೆ ಗೊತ್ತಾಗಲಿಲ್ಲ, ನಿನಗೆ ಗೊತ್ತಾಯ್ತಲ್ಲ ಅಂತೆಲ್ಲ ಕೇಳುತ್ತಾರೆ. ಆಗ ನಮ್ಮ ತಂದೆ ಈ ಥರ ಕೆತ್ತನೆ ಮಾಡಲು ಶಿಲ್ಪಕಲೆ ಈ ಥರನ ಬಂದಿದ್ದಾರೆ ಅಂತ ಹೇಳುತ್ತಾನೆ. ಆಗ ಹೇಳಿದ ಮೇಲೆ ನಮ್ಮ ತಂದೆ ಹೆಸರು ಜಾಕರ್ಣಾಚಾರ್ಯರು ಅಂತ ಹೇಳುತ್ತಾನೆ. ಆಗ ನಮ್ಮ ತಾಯಿ ಛಾಯಾ ಅಂತ ಹೇಳುತ್ತಾರೆ. ಮನೆ ಬಿಟ್ಟು ನಾನು ಚಿಕ್ಕಂದಲ್ಲೇ ಅವರು ಬಂದಿದ್ದಾರೆ ಅಂತ, ಅವರು ಬಂದು 10-20 ವರ್ಷಗಳೇ ಆಗಿದೆ ಅಂತ ಹೇಳಿದರು. ಆಗ ಅವರ ತಂದೆ ಕೇಳಿಸಿಕೊಂಡು ಆಗ ವಿಷ್ಣುವರ್ಧನ್ ರಾಜರವರಿಗೆ ಹೇಳುತ್ತಾನೆ, ನಾನು ಚೆನ್ನಕೇಶವ ದೇವಸ್ಥಾನಕ್ಕೆ ಬಂದು 15 ವರ್ಷ ಆಯಿತು. ಈಗ ಬೇಲೂರಿಗೆ ಬಂದು 18 ವರ್ಷ ಆಯಿತು. ಹಳೇಬೀಡಿಗೆ ಬಂದು 20 ವರ್ಷಗಳೇ ಕಳೆದಿತು.
ಅಂತ ಹೇಳುತ್ತಾನೆ. ಆಗ ಮಗನಿಗಿಂತ ತಂದೆ ಹೆಚ್ಚು, ತಂದೆಗಿಂತ ಮಗನು ಹೆಚ್ಚು, ಮಗನಿಗೆ ಎಷ್ಟು ತಲೆ ಇದೆ ಅಂತ ಹೇಳಿ ಆಗ ಹೆಮ್ಮೆ ಪಡುತ್ತಾರೆ ವಿಷ್ಣುವರ್ಧನ ರಾಜರು. ಆಗ ಕನಸಿನಲ್ಲಿ ಬಂದು ಚೆನ್ನಕೇಶವ ಸ್ವಾಮಿ ಹೇಳುತ್ತಾರೆ, ನೀನು ಊರಿಗೆ ಹೋಗಿ ನನ್ನ ವಿಗ್ರಹವೊಂದು ಇಟ್ಟು ಪೂಜೆ ಮಾಡಿದರೆ ಎಲ್ಲ ಒಳ್ಳೆಯದಾಗುತ್ತದೆ. ಕೈ ಕತ್ತರಿಸಿಕೊಂಡಿರುವುದು ಮತ್ತೆ ಕೈ ನಿನಗೆ ಕೊಡುತ್ತೇನೆ ಅಂತ ಚೆನ್ನಕೇಶವ ಸ್ವಾಮಿ ಬಂದು ಕನಸಲ್ಲಿ ಹೇಳುತ್ತಾನೆ. ಆಗ ಹೇಳಿದ ಮೇಲೆ ಅವರ ತಂದೆ, ನಾನು ಹೋಗುತ್ತೇನೆ, ನನ್ನ ಕಾರ್ಯವೆಲ್ಲ ಮುಗಿಯಿತು ಅಂತ ಹೇಳುತ್ತಾರೆ ರಾಜನಿಗೆ. ಆಗ ವಿಷ್ಣುವರ್ಧನ್ ಅವರು ಅವರಿಗೆ ಅಭಿನಂದಿಸಿ ಆಗ ಅವರಿಗೆ ಒಂದು ಕಲ್ಲನ್ನು ನೀಡುತ್ತಾರೆ. ಈ ಚೆನ್ನಕೇಶವ ಸ್ವಾಮಿ ದೇವಸ್ಥಾನದಲ್ಲಿ ನೀನು ಇಷ್ಟೆಲ್ಲ ಪವಾಡಗಳನ್ನು ಮಾಡಿದ್ದೀಯಾ, ಇಷ್ಟು ದೇವಸ್ಥಾನವನ್ನೇ ಕಟ್ಟಿದ್ದೀಯಾ, ಇನ್ನು ಮುಂದೆ ಯಾರು ಕಟ್ಟೋದಿಕ್ಕೂ ಆಗುವುದಿಲ್ಲ ಅಂತ ಹೇಳಿ ಅಭಿನಂದಿಸಿ ಅವರಿಗೆ ಒಂದು ಕಲ್ಲನ್ನು ನೀಡುತ್ತಾರೆ. ಅದೇ ಕಲ್ಲನ್ನು ಎತ್ತಿಕೊಂಡು ಹೋಗಿ ಅವರೂರಿನಲ್ಲಿ ಆಗ ಚೆನ್ನಕೇಶವ ಸ್ವಾಮಿ ದೇವಸ್ಥಾನ ಅವರು ಕೆತ್ತನೆಯನ್ನು ಮಾಡಿ ಅಲ್ಲಿ ದೇವಸ್ಥಾನವನ್ನೇ ರೂಪಿಸುತ್ತಾರೆ. ಆಗ ರೂಪಿಸಿದ ಮೇಲೆ ಅಲ್ಲಿ ಶಿವನು ಮತ್ತು ಪಾರ್ವತಿ, ವಿಷ್ಣು ಎಲ್ಲವನ್ನು ವಿಗ್ರಹಗಳನ್ನು ಕೆತ್ತನೆ ಮಾಡಿ ಅಲ್ಲಿ ದೇವಸ್ಥಾನವನ್ನೇ ನಿರ್ಮಿಸುತ್ತಾರೆ. ಆಗ ಅಮರ ಶಿಲ್ಪ ಕಲೆ ಅಂತೇಳಿ ಜಾಕರ್ಣಾಚಾರ್ಯರವರಿಗೆ ಈ ಬಿರುದನ್ನು ಕೊಡುತ್ತಾರೆ ವಿಷ್ಣುಚಾರ್ಯರವರು. ಅವರು ಅಮರ ಶಿಲ್ಪಿ ಅಂತ ಹೇಳಿ ಜಗತ್ತಿಗೆ ಜಾಕರ್ಣರವರು ಚಾರ್ಯರವರು ಬೇಲೂರು, ಹಳೇಬೀಡು ಶಿಲ್ಪಕಲೆಗಳನ್ನು ಕೆತ್ತಿದ್ದಾರೆ ಅಂತ ಹೇಳಿ ಅವರ ಹೆಸರು ಈಗಲೂ ಇದೆ. ಅವರ ಊರಿನಲ್ಲಿ ಚೆನ್ನಕೇಶವ ಸ್ವಾಮಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಅವರು ಪ್ರಾಣವನ್ನು ಬಿಡುತ್ತಾರೆ. ನೋಡಿ ಫ್ರೆಂಡ್, ಈ ಕಥೆ ಏನಾದರೂ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಫ್ರೆಂಡ್. ಬಾಯ್ ಫ್ರೆಂಡ್ಸ್.